ಕೃಷ್ಣ ಮಠದಲ್ಲಿ ಕಡಗೋಲು ಕೃಷ್ಣ ದೇವರೇ ಆರಾಧ್ಯ ಮೂರ್ತಿಯಾದರೂ ಆಂಜನೇಯ ಸ್ವಾಮಿಗೂ ವಿಶೇಷ ಪೂಜಾ ಸ್ಥಾನವಿದೆ. ಕೃಷ್ಣ ಮುಖ್ಯ ಪ್ರಾಣರೆಂದು ಇಲ್ಲಿ ಅವಳಿ ದೇವತೆಗಳ ಆರಾಧನೆ ನಡೆಯುತ್ತೆ. ಈ ದೇಶದ ಪರಮ ವೈಷ್ಣವ ಕ್ಷೇತ್ರವಾದ ಉಡುಪಿಯಲ್ಲಿ ಇಂದು ಹನುಮ ಜಯಂತಿಯ ಸಂಭ್ರಮ ಮನೆ ಮಾಡಿತು. ಕೃಷ್ಣನೂರಿನಲ್ಲಿ ಹನುಮ ಜಪ ಹೇಗಿತ್ತು ಬನ್ನಿ ನೋಡೋಣ. ರಾಮಭಕ್ತ ಹನುಮ ಉಡುಪಿಯಲ್ಲಿ ಕೃಷ್ಣ ದೇವರ ಜೊತೆಗಾರ. ಹೌದು, ಕೃಷ್ಣ ಮಠದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಗೆ ವಿಶೇಷ ಮಹತ್ವ ಇದೆ. ಈ ಕ್ಷೇತ್ರದಲ್ಲಿ ದಿನವೂ ನಡೆಯುವ ಅನ್ನ ಸಂತರ್ಪಣೆಗೆ ಹನುಮ ದೇವರೇ ಶ್ರೀರಕ್ಷೆ. ಮುಖ್ಯ ಪ್ರಾಣ ದೇವರ ಸನ್ನಿಧಿಯಲ್ಲಿ ಅನ್ನ ಸಂತರ್ಪಣೆಗೆ ವಿಶೇಷ ಮಹತ್ವ. ಉಡುಪಿ ಕೃಷ್ಣನನ್ನ ಅನ್ನಬ್ರಹ್ಮನೆಂದು ಕರೆಯಲು ಮುಖ್ಯ ಪ್ರಾಣ ದೇವರ ಸನ್ನಿಧಾನವೇ ಕಾರಣ. ಇಂತಹ ಪರಮ ಪವಿತ್ರ ಕ್ಷೇತ್ರದಲ್ಲಿ ಇದ್ದು ಪರ್ಯಾಯ ಪಲಿಮಾರು ಮಠದ ವತಿಯಿಂದ ಹನುಮ ಜಯಂತಿ ನಡೆಯಿತು. ಮುಖ್ಯ ಪ್ರಾಣ ಭಕ್ತರ ಆಶ್ರಯದಲ್ಲಿ ಸಾವಿರಾರು ಭಕ್ತರಿಗೆ ಹಾಲು ಪಾಯಸದ ರಸದೂಟವನ್ನ ಪ್ರಸಾದವಾಗಿ ವಿತರಿಸಲಾಯಿತು. ದಿನವಿಡೀ ಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಿಯಲ್ಲಿ ಪೂಜೆ ಭಜನೆಗಳು ನಡೆದವು. ಅನ್ನ ಸಂತರ್ಪಣೆಯೇ ಹನುಮ ಜಯಂತಿಯ ಪ್ರಧಾನ ಆಕರ್ಷಣೆ. ಅನ್ನದೇವರಿಗೆ ನಡೆಯುವ ಫಲಪೂಜೆಯಲ್ಲಿ ಪರ್ಯಾಯ ಪಲಿಮಾರು ಸ್ವಾಮೀಜಿಗಳು ಭಾಗಿಯಾಗಿದ್ರು. ಇಂತಹ ಹನುಮಂತ ಜಯಂತಿ ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ವೈಭವದಿಂದ ನಡೀತಾ ಇದೆ. ವಾಜರಾಜರು ಅಯೋಧ್ಯೆಯಿಂದ ತಂದ ಸ್ವಯಂ ವ್ಯಕ್ತ ಮೂರ್ತಿ ಹನುಮಂತ ದೇವರ ವಿಗ್ರಹ. ಹಾಗಾಗಿ ಹನುಮಂತ ದೇವರ ಸನ್ನಿಧಾನದಲ್ಲಿ ಅನ್ನಬ್ರಹ್ಮನ ಕ್ಷೇತ್ರ. ಹಾಗಾಗಿ ನಿರಂತರ ಅನ್ನದಾನ. ಇವತ್ತು ನಮ್ಮ ಭುವನೇಂದ್ರ ಕಿರಿಯೂರು ಅವರ ಯುವರಾಜು ರಾಧಾ ಮೆಡಿಕಲ್ಸ್ ಇವರೆಲ್ಲ ಸೇರಿ ಹರಿಯಪ್ಪ ಅವರೆಲ್ಲ ಸೇರಿ ವಿಶೇಷವಾಗಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾರೆ. ಸುಮಾರು 13 ವರ್ಷಗಳಿಂದ ದಾಖಲೆಯ ಕಾರ್ಯಕ್ರಮ ಹನುಮ ಜಯಂತಿಯ ಕಾರ್ಯಕ್ರಮ ನಡೀತಾ ಇದೆ. 8 ಶತಮಾನಗಳ ಹಿಂದೆ ಉಡುಪಿಯ ಮಠದಲ್ಲಿ ಕೃಷ್ಣನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದವರು ಮಧ್ವಾಚಾರ್ಯರು. ಈ ನವಮಠ ಸ್ಥಾಪಕರು ಹನುಮ ದೇವರ ಅವತಾರ ಅನ್ನೋದು ಭಕ್ತರ ನಂಬಿಕೆ. ಹಾಗಾಗಿ ಕೃಷ್ಣನಷ್ಟೇ ಮುಖ್ಯ ಪ್ರಾಣನಿಗೂ ಈ ಕ್ಷೇತ್ರದಲ್ಲಿ ಮಹತ್ವದ ಸ್ಥಾನವಿದೆ. ಕೃಷ್ಣ ದೇವರ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ಹನುಮ ವಿಗ್ರಹವಿದೆ. ಇನ್ನೊಂದು ವಿಗ್ರಹ ಅನ್ನ ಸಂತರ್ಪಣೆ ನಡೆಯುವ ಭೋಜನ ಶಾಲೆಯಲ್ಲಿ ರಾರಾಜಿಸುತ್ತಿದೆ. ಅನ್ನದೇವರ ಆರಾಧನೆ ನಡೆಯುವ ಸ್ಥಳದಲ್ಲಿರುವ ಕಾರ್ಣಿಕದ ಹನುಮ ಸನ್ನಿಧಾನಕ್ಕೆ ಅನೇಕ ಪವಾಡಗಳ ಕಥೆಯಿದೆ. ಹನುಮ ಜಯಂತಿಯ ಪ್ರಯುಕ್ತ ಸಾವಿರಾರು ಮಂದಿ ಭಕ್ತರು ಇಷ್ಟ ದೇವರ ದರ್ಶನ ಕೈಗೊಂಡರು. ಇವತ್ತು ಹನುಮ ಜಯಂತಿ ಇರೋದ್ರಿಂದ ಇಲ್ಲಿ ಉಡುಪಿ ಶ್ರೀ ಕೃಷ್ಣನ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮಗಳೆಲ್ಲ. ದರ್ಶನ ಆಯಿತು, ತುಂಬಾ ಚೆನ್ನಾಗಾಯ್ತು ದರ್ಶನ. ತುಂಬಾ ರಶ್ ಇದೆ, ಜನ ತುಂಬಾ ಬಂದಿದ್ದಾರೆ. ಇವತ್ತು ಹನುಮ ಜಯಂತಿ ಇದಾಗಿ ಎಣ್ಣೆ ಸೇವೆ ಮಾಡಿಸಿ ಮತ್ತೆ ಬೆಣ್ಣೆ ಸೇವೆ ಎಲ್ಲ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಊಟದಲ್ಲೂ ಹಾಲು ಪಾಯಸ ಎಲ್ಲ ಸ್ಪೆಷಲ್ ಊಟ ಇರೋದ್ರಿಂದ ಈಗ ಊಟವನ್ನು ಸ್ವೀಕಾರ ಮಾಡಕ್ ನಾವು ಹೋಗ್ಬೇಕು. ಆದ್ರೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ದೇವಸ್ಥಾನ ಇವತ್ತು ತುಂಬಾ ಚೆನ್ನಾಗಿದೆ. ತುಂಬಾ ತುಂಬಾ ಸಂತೋಷ ಆಯ್ತು. ದಿನವಿಡೀ ಹನುಮ ಜಪ, ಇಳಿ ಸಂಜೆಯ ವೇಳೆಗೆ ಬ್ರಹ್ಮ ರಥೋತ್ಸವ ಪೂರೈಸಿ ಹನುಮ ದೇವರ ಜಯಂತ್ಯೋತ್ಸವಕ್ಕೆ ಮಂಗಳ ಹಾಡಲಾಗುತ್ತದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.